ಆನ್ಲೈನ್ ಮಾಧ್ಯಮದ ಮೂಲಕ ಕರ್ನಾಟಕದಲ್ಲಿ ಜೈನ ಧರ್ಮ ಫೇಸ್ಬುಕ್ ಆಯೋಜಿತ ಪರಮಪೂಜ್ಯ 108 ತರುಣಸಾಗರ ಮಹಾರಾಜರ ಕಹಿ ಮಾತ್ರೆಗಳ ವಿಡಿಯೋ ಲೋಕಾರ್ಪಣಾ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಸಮಾರಂಭದಲ್ಲಿ ಪರಮಪೂಜ್ಯ 108 ಮುನಿಶ್ರೀ ಪ್ರಸಂಗಸಾಗರ ಮಹಾರಾಜರು ಸಾನ್ನಿಧ್ಯ ವಹಿಸಿ ತರುಣಸಾಗರ ಮಹಾರಾಜರ ಪ್ರವಚನವು ಕಹಿ ಮಾತ್ರೆಯಾಗಿದ್ದರೂ ಅದು ಮನಸ್ಸಿನ ವಿಕಾರಿ ಕಾಯಿಲೆಗಳನ್ನು ಗುಣಪಡಿಸುವಂಥದ್ದು ಎಂದು ಹೇಳಿದರು. ಬಳಿಕ ಕಹಿ ಮಾತ್ರೆ ರೂಪದ ತರುಣಸಾಗರ ಮಹಾರಾಜರ ಪ್ರವಚನದ ಸಾರವನ್ನು ನಗ್ನ ಸತ್ಯ ಎಂಬ ಶೀರ್ಷಿಕೆಯಡಿಯಲ್ಲಿ ಪ್ರಕಟಿಸಿ ಜನಮಾನಸಕ್ಕೆ ತಲುಪುವಂತೆ ಮಾಡಿದ ವಿಶ್ವವಾಣಿ ಪತ್ರಿಕೆಯ ಸಂಪಾದಕ ವಿಶ್ವೇಶ್ವರ್ ಭಟ್ ಮಾತನಾಡುತ್ತಾ, ಪೂಜ್ಯ ತರುಣಸಾಗರ ಮಹಾರಾಜರು ಸರ್ವಧರ್ಮಗಳು ಗೌರವಿಸುವಂತಹ ಶ್ರೇಷ್ಠ ದಾರ್ಶನಿಕರಾಗಿದ್ದು ಅವರ ಸಂದೇಶಗಳು ಸಾರ್ವಕಾಲಿಕವಾಗಿದ್ದು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪೂಜ್ಯ ದೇವೇಂದ್ರ ಕೀರ್ತಿ ಭಟ್ಟಾರಕ, ಮಹಾಸ್ವಾಮೀಜಿ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು.